ಯಾದವ್ ಶೆಟ್ಟಿ ಅವರು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯಾದವ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಯಾದವ್ ಶೆಟ್ರೆ. ನಮಸ್ತೆ ನಮಸ್ತೆ. ಈಗ ನೀವು ನಿನ್ನೆ ದಿವಸ ನಿಡ್ಡೋಡಿಗೆ ಭೇಟಿ ಕೊಟ್ಟಿದ್ದೀರಿ, ಸೀ ಫುಡ್ ಪಾರ್ಕ್ ಆಗುವಂಥ ಪ್ರದೇಶ. ಈಗ ಹೌದು, ಈಗ ಯಾದವ್ ಶೆಟ್ಟಿ ಅವರೇ, ಅಲ್ಲಿ ಸ್ಥಳೀಯರಿಗೆ ಏನಾದರೂ ಕಂದಾಯ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ನಿಮ್ಮ ಭೂಮಿ ಹೋಗುತ್ತೆ ಅನ್ನೋದನ್ನೇನು ಏನಾದರೂ ಅವರಿಗೆ ನೋಟಿಸ್ ಕೊಟ್ಟಿದ್ದಾರಾ ಅಥವಾ ಅವರಿಗೆ ತಿಳಿಸಿದ್ದಾರಾ ಅಥವಾ ಏನು ನಡೀತಾ ಉಂಟು? ಇದು ಯಾವುದೇ ರೀತಿಯಲ್ಲಿ ಅವರಿಗೆ ಮುನ್ಸೂಚನೆ ಕೊಡ್ಲಿಲ್ಲ. ಓಕೆ ಓಕೆ. ಜನರನ್ನು ವಿಶ್ವಾಸ ತೆಗೆದುಕೊಳ್ಳದೆ, ಆ ಒಂದು ಯೋಜನೆಯ ಸಮಗ್ರ ಮಾಹಿತಿ ಕೊಡದೆ ಸೀ ಫುಡ್ ಸಂಸ್ಕರಣಾ ಘಟಕ ಏನಾಗ್ತದೆ ಅದು ನಿಜಕ್ಕೂ ಜನ ವಿರೋಧಿ ಆಗ್ತದೆ. ಆದ್ದರಿಂದ ಅಲ್ಲಿ ಕುಡುಬಿ ಸಮುದಾಯದವರು ಹೆಚ್ಚಾಗಿ ವಾಸಿಸುತ್ತಿದ್ದಾರೆ. ಹೌದು, ಬಹಳಷ್ಟು ಪ್ರಾಮಾಣಿಕ ಹಿನ್ನೆಲೆ ಇಲ್ಲ, ಒಂದು ಜಾನಪದ ಹಿನ್ನೆಲೆ ಇಲ್ಲ, ಒಂದು ಮುಗ್ಧವಾದಂತ ಕುಡುಬಿ ಸಮುದಾಯ ಮೂಡಬಿದ್ರೆ ಸುತ್ತಮುತ್ತಲ ಬೇರೆ ಬೇರೆ ಕಡೆ ಇದ್ದಾರೆ. ಅವರು ಈ ಹಿಂದೆ 3-4 ಯೋಜನೆಗಳನ್ನು ವಿರೋಧ ಮಾಡಿ ಯಶಸ್ವಿಯಾಗಿದ್ದಾರೆ. ಅತ್ಯಂತ ಸಣ್ಣ ರೈತರು ಹೆಚ್ಚಾಗಿದ್ದಾರೆ ಅಲ್ಲಿ, ಸಣ್ಣ ರೈತರು, ಕೂಲಿಕಾರರು. ಆದ್ದರಿಂದ ಯಾವುದೇ ರೀತಿಯಲ್ಲಿ ಕೂಡ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಸಾಧಕ ಬಾಧಕಗಳನ್ನು ಹೇಳದೆ ಈ ಒಂದು ಸೀ ಫುಡ್ ಸಂಸ್ಕರಣಾ ಘಟಕ ಏನಿದೆ ಅದನ್ನು ಸ್ಥಾಪಿಸಿದ್ದು ಖಂಡಿತ ಕೂಡ ಅದು ಜನ ವಿರೋಧಿ ಆಗ್ತದೆ. ಆ ರೀತಿಯಾದನ್ನು ಸ್ಥಳೀಯ ಶಾಸಕರು ಮತ್ತು ಸಚಿವರಾದ ಅಂಗಾರವರು ಅದನ್ನು ಅರ್ಥ ಮಾಡಿಕೊಡ್ಬೇಕಂತ ನಾನು ಈಗ ಯಾದವ್ ಶೆಟ್ಟಿ ಅವರೇ, ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಏನು ಅದೇ ಜಾಗವನ್ನು ಗುರುತು ಮಾಡಿಕೊಂಡಿದ್ದಾರೆ ಅಥವಾ ಅದೇ ಜಾಗದಲ್ಲಿ ಇಂಥ ಒಂದು ಸೀ ಫುಡ್ ಫ್ಯಾಕ್ಟ್ರಿ ಆಗುತ್ತೆ ಅನ್ನುವ ಬಗ್ಗೆ ಯಾವ ಆಧಾರದಲ್ಲಿ ಈಗ ನಾವು ಹೇಳುವಂಥದ್ದು? ನಾವು ಯಾವ ಆಧಾರದಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಪತ್ರಿಕೆಗಳಲ್ಲಿ ಅಲ್ಲಿನ ಶಾಸಕರು ಮತ್ತು ಸಚಿವ ಅಂಗರು ಬಂದದ್ದು, ಜನ ವಿರೋಧ ಮಾಡಿದ್ದು ಪತ್ರಿಕೆಯಲ್ಲಿ ಬಂತು. ಹೌದು. ನಾನು ಈ ಹಿಂದೆ ಉಷ್ಣ ವಿದ್ಯುತ್ ಸ್ಥಾವರ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದೇನೆ. ಹೌದು. ಮತ್ತು ಆ ಒಂದು ಯೋಜನೆ ಸ್ಥಗಿತವಾದ ನಂತರ ನಾನು ಆ ಸ್ಥಳವನ್ನ ಬಡವರಿಗೆ ಮನೆ ನಿವೇಶನಕ್ಕಾಗಿ ಮೀಸಲಿಡಬೇಕೆಂದ ಆಗಿನ ಶಾಸಕ ಅಭಯ್ ಚಂದ್ರ ಮತ್ತು ಬೇರೆಯವರಿಗೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ, ಹೋರಾಟ ಮಾಡಿದ್ದೇನೆ. ಅಲ್ಲಿ ಸುಮಾರು 3-4 ಎಕರೆಯಲ್ಲಿ 63 ಮನೆ ನಿವಾಸ ಸೈಟ್ಗಳನ್ನು ಕೊಟ್ಟಿದ್ದಾರೆ. ಈಗ ಈ ಯೋಜನೆ ಪ್ರಾರಂಭ ಆದ್ರೆ ಯಾರು ಅತ್ಯಂತ ಬಡ ವಿಭಾಗದ ಒಂದು ತುಂಡು ಜಾಗ ಇಲ್ಲದ ಅಂತ ಬಡ ಕುಟುಂಬಕ್ಕೆ ಮಾಡಿದ ಅನ್ಯಾಯ ಆಗ್ತದೆ, ಪರಮ ಅನ್ಯಾಯ ಆಗ್ತದೆ. ಮನೆ ನಿವೇಶ ಕೊಟ್ಟಂತ ಜಾಗವನ್ನ ಈ ಯೋಜನೆಗೆ ಮೀಸಲಿಡೋದು ಅದು ಇನ್ನೊಂದು ದುರಂತ ಅಂತ ಹೇಳ್ಬೇಕಾಗ್ತದೆ. ಈಗ ಇನ್ನೊಂದು, ಅಲ್ಲೆಲ್ಲ 3 ಬೆಳೆ ತೆಗೆಯುವಂತ ಕೃಷಿ ಭೂಮಿಗಳು ಇದಾವೆ ಅಂತ ಹೇಳ್ತಾರೆ. ಹೌದು, ಖಂಡಿತ ಕೂಡ 3 ಬೆಳೆ ಬಾಳುವ ಬೆಳೆ ತೆಗೆಯುವ ಕೃಷಿ ಇದೆ, ತರಕಾರಿ ಕೃಷಿ ಮಾಡ್ತಾ ಇದ್ದಾರೆ. ಬಹಳ ಶ್ರಮ ಪಟ್ಟು ನಾವು ಕಣ್ಣಾರೆ ನೋಡಿದ್ದೇವೆ ಅದನ್ನು. ಬಹಳ ಸುಂದರವಾದ ಗದ್ದೆಗಳು, ಆ ಫಲವತ್ತಾದ ಬೆಳೆಗಳು, ಅದೆಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ ಸರ್. ಅಂದ್ರೆ ಜನ ಏನ್ ಹೇಳ್ತಾರೆ? ಜನ ಅಲ್ಲಿ ಬಹಳ ಒಗ್ಗಟ್ಟು ಇದೆ ಅವರಿಗೆ. ಆ ಹೋರಾಟಗಾರರು ಯಾವುದೇ ಒಬ್ಬ ಅಪ್ರಾಮಾಣಿಕ ಹೋರಾಟಗಾರರನ್ನು ನಂಬುವುದಿಲ್ಲ. ಅದು ಯಾರೇ ಬಂದು ಅವರಿಗೆ ಇದು ಮಾಡಿದ್ರು ಕೂಡ ಅವ್ರು ಅವರ ಅಂತ ಹಿನ್ನೆಲೆ ಇದೆ. ನಿಮ್ಮ ಹೋರಾಟದಲ್ಲಿ ನಾವಿರ್ತೇವೆ ಅಂತ ಹೇಳಿದ ತಕ್ಷಣ ಅವರು ಯಾರನ್ನು ನಂಬುದಿಲ್ಲ. ಅಪ್ರಾಮಾಣಿಕ ಹೋರಾಟ ಖಂಡಿತ ನಂಬುದಿಲ್ಲ, ಅವರಿಗೆ ನಂಬಿಕೆ ಬರಬೇಕು. ಈಗ ನಮಗೆ ಬೇರೆ ಬೇರೆ ಕಾರಣದಿಂದ ಅವರ ಒಂದು ನಿಕಟ ಸಂಬಂಧ ಇದೆ. ಮತ್ತೆ ನಿನ್ನೆ ಮುನೀರ್ ಕಾಟಿಪಲ್ಲ ಬಂದಿದ್ದಾರೆ, ಅವರ ಹಿನ್ನೆಲೆ ಕೂಡ ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ. MRPAL ಬೇರೆ ಬೇರೆ ಯೋಜನೆಗಳಲ್ಲಿ ಅದು ಅವರಿಗೆ ಕೂಡ ಗೊತ್ತಿದೆ. ಆತರ ನಮ್ಮನ್ನು ಒಂದು ನಂಬಿದ್ದಾರೆ ಅವರು. ಮತ್ತು ನಾವು ಕೂಡ ಹೇಳಿದೆ, ನೀವು ಹೋರಾಟ ಮಾಡಿ, ನಿಮ್ಮ ಒಟ್ಟಿಗೆ ನಾವು ಹಿಂದೆಗಡೆ ಇದ್ದೇವೆ ಅಂತ ಹೇಳಿದೆ. ಅಂದ್ರೆ ಈಗ ತುಂಬಾ ಖುಷಿಯಾಗಿದೆ. ಸ್ಥಳೀಯ ಕುಡುಬಿ ಸಮುದಾಯದವರು ಏನು ನಿಮ್ಮ ಈ ಒಂದು ಬೆಂಬಲ, ನೈತಿಕ ಬೆಂಬಲ ಮತ್ತು ನೀವು ಹೋರಾಟಕ್ಕೆ ಮುಂದಾಗಿರುವುದಕ್ಕೆ ಅವರು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿದ್ದಾರೆ. ಖಂಡಿತ ಕೂಡ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೇವೆ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ನಾವು ಹೇಳೋದು. ಅದು ಅವರಿಗೆ ಖುಷಿ ಕೊಟ್ಟಿದೆ. ಓಕೆ 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 ಓಕೆ. ಎಸ್, ಈಗ ಏನ್ ಮಾಡುದಂತ, ಈಗ ಮುಂದೆ ಏನ್ ಮಾಡೋದಂತ? ಈಗ
ಮುಂದೆ ನಾವು ಅದರ ಸಾಧಕ ಬಾಧಕಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡ್ತೇವೆ ಹ್ಮ್ ಹ್ಮ್ ಮತ್ತು ಹೋರಾಟ ಮಾಡುವವನು ಹ್ಮ್ ಆ ಒಂದು ವಿಷಯದಲ್ಲಿ ಸಮಾನ ಮನಸ್ಕರನ್ನು ಹ್ಮ್ ಒಟ್ಟಾಗಿ ಸೇರಿಸಿ ಹ್ಮ್ ಅಲ್ಲಿನ ಹೋರಾಟಗಾರರಿಗೆ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಬೆಂಬಲ ಹ್ಮ್ ಸಿಗುವಂತೆ ಮಾಡ್ತೇವೆ. ಹ್ಮ್ 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 ಈಗ ಸೀ ಫುಡ್ ಪಾರ್ಕ್ ಅನ್ನೋದು ಯಾಕೆ ಇನ್ನೊಂದು ಕಡೆ ಕರಾವಳಿ ದೊಡ್ಡ ಮಟ್ಟದಲ್ಲಿ ಮೀನುಗಾರಿಕೆಯ ವಹಿವಾಟಿಗೆ ಸಂಬಂಧಪಟ್ಟಂತ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ಸೀ ಫುಡ್ ಪಾರ್ಕ್ ಬರಬೇಕಲ್ವಾ? ನಾವು ಯಾವುದೇ ಉದ್ದಿಮೆಗೆ ವಿರೋಧ ಇಲ್ಲ. ಓಕೆ. ಆದ್ರೆ ಸರ್ಕಾರ ಆಗಲಿ ಸ್ಥಳೀಯ ಶಾಸಕರಾಗಲಿ ಸಚಿವ ಅಂಗಾರಾಗಲಿ ಹ್ಮ್ ಅವರು ಮೊದಲು ಜನರಿಗೆ ಈ ಯೋಜನೆಯ ಸಾಧಕ ಬಾಧಕಗಳನ್ನು ವಿವರಣೆ ನೀಡಬೇಕು. ಓಕೆ ಓಕೆ. ಯಾವುದು ತೊಂದರೆ ಆಗ್ತದೆ ಅನ್ನೋದು ಅರ್ಥ ಮಾಡಿಕೊಳ್ಬೇಕು, ಯಾವ್ದು ತೊಂದರೆ ಆಗುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಹ್ಮ್ ಬಡವರಿಗೆ ಮನೆ ನಿವೇಶನ ಕೊಟ್ಟು ಅದೇ ಜಾಗವನ್ನು ಈ ಉದ್ದಿಮೆಗೆ ಉಪಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹ್ಮ್ 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 ಈಗ ಅಂದ್ರೆ ಇಲ್ಲಿ ಒಂದು ಸ್ಪಷ್ಟ, ನಿಮಗೆ ಉದ್ದಿಮೆ ಬಗ್ಗೆ ಏನು ಆಕ್ಷೇಪ ಇಲ್ಲ? ಇಲ್ಲ ಇಲ್ಲ. ನಾವು ಹ್ಮ್ 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 ಅಂದ್ರೆ ನಾವು ಹೇಳಿ ಅದು ಶೆಟ್ರೆ. ಯಾವುದೇ ಕುರುಡು ನಂಬಿಕೆಯಲ್ಲಿ ವಿರೋಧ ಮಾಡೋದಿಲ್ಲ. ಓಕೆ. ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವುದೇ ಯೋಜನೆಯನ್ನು ಜಾರಿ ಮಾಡಬಾರದು ಎನ್ನುವುದು ನಮ್ಮ ದೃಢವಾದ ನಿಲುವು. ಹ್ಮ್ 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 ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮತ್ತೆ ಇನ್ನೊಂದು ಕೃಷಿ ನಡೀತಾ ಇರುವಂತಹ ಫಲವತ್ತಾದ ಭೂಮಿಯಲ್ಲಿ ಮಾಡಬಾರದು ಅಂತ. ಹೌದು, ಖಂಡಿತ ಕೂಡ ಫಲವತ್ತಾದ ಭೂಮಿಯಾಗಿದೆ. ಹ್ಮ್ 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 ಎಸ್ ಎಸ್ ಯಾದವ್ ಶೆಟ್ಟಿ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು.